ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ, ಕೃಷಿ ಮಸೂದೆ ತಿದ್ದುಪಡಿ, ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ನೇತೃತ್ವದಲ್ಲಿ ಆರಂಭಗೊಂಡ ಜನಧ್ವನಿ ಪಾದಯಾತ್ರೆ ಫೆಬ್ರವರಿ 27ರಂದು ಬೈಂದೂರಿನಲ್ಲಿ ಸಮಾಪ್ತಿಗೊಳ್ಳಲಿದೆ ಎಂದು ಮಾಜಿ ಶಾಸಕ ಕೆ. ಗೋಪಾಲ ಪೂಜಾರಿ ಹೇಳಿದ್ದಾರೆ. ಕಟ್ಟಬೆಲ್ತೂರು ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು, ನಿರಂತರವಾಗಿ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಹಾಗೂ ಕರಾವಳಿ ತೀರದ ಜ್ವಲಂತ ಸಮಸ್ಯೆಗಳ ವಿರುದ್ಧ ಜನಧ್ವನಿ ಪಾದಯಾತ್ರೆ ನಡೆಯಲಿದೆ. ಫೆಬ್ರವರಿ 26ರ ಬೆಳಗ್ಗೆ ತಲ್ಲೂರಿನಲ್ಲಿ ಆಗಮಿಸಲಿರುವ ಪಾದಯಾತ್ರೆಯನ್ನ ಬೈಂದೂರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಒಗ್ಗೂಡಿ ಸ್ವಾಗತಿಸಲಿದ್ದಾರೆ. ಅಲ್ಲಿಂದ ಸಂಜೆ ನಾವುಂದದಲ್ಲಿ ವಾಸ್ತವ್ಯ ಹೂಡಿ ಫೆಬ್ರವರಿ 27ರ ಬೆಳಗ್ಗೆ 9 ಗಂಟೆಗೆ ನಾವುಂದದಿಂದ ಪಾದಯಾತ್ರೆ ಹೊರಡಲಿದ್ದು ಮಧ್ಯಾಹ್ನ 2 ಗಂಟೆಗೆ ಬೈಂದೂರು ಸೇರಲಿದೆ. ಬಳಿಕ ಅಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಕೆಪಿಸಿಸಿಯ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಬಿಜೆಪಿ ಆಡಳಿತದ ಬಗ್ಗೆ ಶಾಸಕರು ಕಿಡಿಕಾರಿದ್ರು. ಹೆಜ್ಮಾಡಿಯಿಂದ ಕಾಪುವಿನಿಂದ ಹೊರಟಂತ ಜನಜಾಗೃತಿ ಜನಧ್ವನಿ ಪಾದಯಾತ್ರೆಯನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು 27ರಿಂದ ಪ್ರಾರಂಭವಾದಂಥ ಈ ಒಂದು ಜನಧ್ವನಿ ಜನಜಾಗೃತಿ ಪಾದಯಾತ್ರೆ 26ನೇ ತಾರೀಕು ಶಾಸ್ತ್ರಿ ಸರ್ಕಲಿಂದ ತಲ್ಲೂರು ಮೂಲಕ ನಾಮುಂದವರೆಗೆ 26ನೇ ತಾರೀಕು ಪಾದಯಾತ್ರೆ ಮಾಡಿ ಸಮಾರೋಪವನ್ನು ನಾಮುಂದದಿಂದ ಬೈಂದೂರು ತನಕ ಪಾದಯಾತ್ರೆ ಮಾಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸಮಾರೋಪ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗವಹಿಸಿ 27ನೇ ತಾರೀಕು 2 ಗಂಟೆಗೆ ಸರಿಯಾಗಿ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಅವರಿದ್ದಾರೆ. ಈ ಪಾದಯಾತ್ರೆ ಉದ್ದೇಶ ಕರಾವಳಿ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದೆ. ಟೋಲ್ ಗೇಟ್ ಸಮಸ್ಯೆ ಇದೆ. ಅನೇಕ ಮೀನುಗಾರಿಕೆ ಕೆಲಸ ಇವತ್ತು ಆಗದೆ ಇರೋದು. ಉದಾಹರಣೆಗೆ ಮೀನುಗಾರಿಕೆ ಸೀಮೆಣ್ಣೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸೀಮೆಣ್ಣೆ ವಿತರಣೆ ಮಾಡಿ ಮತ್ತು ಬಜೆಟಲ್ಲೂ ಸಹ ನಾವು ಸೀಮೆಣ್ಣೆ ಬಜೆಟ್ ಅನುದಾನದಲ್ಲಿ ಕಾಯ್ದಿರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗ 3 ತಿಂಗಳಿಂದ ಸೀಮೆಣ್ಣೆ ಇನ್ನೂ ಸಹ ಅವರು ವಿತರಣೆ ಮಾಡಲಿಲ್ಲ. ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ.